ಈ ಚುನಾವಣೆ ಸತ್ಯ ಮತ್ತು ಅಸತ್ಯದ ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರ ಜನರು ಇವತ್ತು ಸತ್ಯಕ್ಕೆ ಜಯ ಕೊಟ್ಟು ಅಸತ್ಯಕ್ಕೆ ತನ್ನ ದಿಕ್ಕನ್ನು ತೋರಿಸಿದ್ದಾರೆ. ಜ್ಞಾನ ಮತ್ತು ಅಜ್ಞಾನದ ಈ ಒಂದು ಚುನಾವಣೆಯಲ್ಲಿ ಜನಸಾಮಾನ್ಯರು ಜ್ಞಾನದ ಪ್ರಚಾರಕ್ಕೆ ಇವತ್ತು ಒತ್ತು ಕೊಟ್ಟು ಗೆಲ್ಲಿಸಿದ್ದಾರೆ ಅಂತ ಹೇಳಿ ಬಯಸ್ತಾರೆ. ರಾಜ್ಯದ ಒಟ್ಟು ಫಲಿತಾಂಶ ನೋಡಿದಾಗ ರಾಜ್ಯ ಒಟ್ಟು ಫಲಿತಾಂಶ ನೋಡುವಾಗ ಬಹುಶಃ ಜನಸಾಮಾನ್ಯರು ಬಿಜೆಪಿ ಸರ್ಕಾರ ದಬ್ಬಾಳಿಕೆ, ಅವರೊಂದು ಒತ್ತಡದ ರಾಜ್ಯ ಒಂದು ಆಡಳಿತ, ಬಹುಶಃ ಇವತ್ತು ಇರುವಂಥ ನಮ್ಮೆಲ್ಲ ಭ್ರಷ್ಟಾಚಾರ, ಅದೇ ಪ್ರೈಸ್ ರೈಸ್ ಮತ್ತು ಟ್ಯಾಕ್ಸ್ ಹಾಕುವಂಥದ್ದು, ಬಹುಶಃ ತಾರತಮ್ಯದ ದ್ವೇಷಪೂರಿತವಾದ ಸರ್ಕಾರ ಬಹುಶಃ ಇವತ್ತು ಆ ಒಂದು ಒತ್ತಡದಲ್ಲಿದ್ದು ಅದನ್ನೆಲ್ಲವೂ ಕೂಡ ಮತದ ಮೂಲಕ ಹೊರಗೆ ಹಾಕಿ ಬಿಜೆಪಿಯ ಸ್ಥಾನವನ್ನು ತೋರಿಸಿದ್ದಾರೆ. ಅದು ಯಾಕಂತ ಹೇಳಿದರೆ ಈ ಜನರ ನೋವೇನಿತ್ತು, 4.5 ವರ್ಷದ ಮನಸ್ಸಿನಲ್ಲಿದ್ದಂಥ ನೋವನ್ನು ಬಹುಶಃ ಬ್ಯಾಲೆಟ್ ಪೇಪರ್ ಮುಖಾಂತರ ಇವತ್ತು ತೋರಿಸಿ ಅವರವರ ಸ್ಥಾನವನ್ನು ಅವರಿಗೆ ತೋರಿಸಿದ್ದಾರೆ. ಅದಕ್ಕೆ ನಾವು ಯಾವುದೇ ಕಾಲದಲ್ಲೂ ಕೂಡ ಜನಸಾಮಾನ್ಯರು ನಮ್ಮನ್ನು ಭಾಳಷ್ಟು ಹತ್ತಿರ ನೋಡ್ತಾ ಇದ್ದಾರೆ, ನಾವೇನು ಮಾಡ್ತೇವೆ ಅಂತೇಳಿ ಸೂಕ್ತ ಸಮಯಕ್ಕೆ ಉತ್ತರ ಕೊಡೋ ವ್ಯವಸ್ಥೆ ಇದು ಬಹುಶಃ ನಮ್ಮ ಈ ರಾಜ್ಯದ ಕರ್ನಾಟಕ ರಾಜ್ಯದ ಆ ಒಂದು ಚುನಾವಣೆಯಲ್ಲಿ ಮತ ತೋರಿಸ್ತಿದ್ದಾರೆ. ಕರ್ನಾಟಕ ರಾಜ್ಯವು ಬೇರೆ ರಾಜ್ಯ ರೀತಿ ಅಲ್ಲ ಅಂತೇಳಿ ಕೂಡ ಇವತ್ತು ಸ್ಪಷ್ಟವಾದ ಸಂದೇಶ ನೀಡಿದೆ. ನಾವು ಬಹುತತ್ವ, ನಾವು ಬರೀ ಒಂದಕ್ಕೆ ಸೀಮಿತವಾಗಿ ಎಲ್ಲಿಯೂ ಕೂಡ ಮತ ಕೊಡೋದಿಲ್ಲ. ಕರ್ನಾಟಕ ರಾಜ್ಯದವರು, ಕರ್ನಾಟಕ ರಾಜ್ಯದ ಜನತೆ ಇವತ್ತು ಮತ ಕೊಡುವಾಗ ಬೇರೆ ಬೇರೆ ವಿಚಾರಗಳು ನೋಡಿಕೊಂಡು ಇವತ್ತು ಮತ ಕೊಟ್ಟಿದ್ದಾರೆ. ಬಹುಶಃ ಬೇರೆ ರಾಜ್ಯದಾಗೆ ಒಂದೇ ತತ್ವ ಇಟ್ಕೊಂಡು ಅಥವಾ ಒಂದೇ ವಿಚಾರ ಇಟ್ಕೊಂಡು ಅಥವಾ ಒಂದೇ ಒಂದು ಯೋಜನೆ ಎಜೆಂಡ ಇಟ್ಕೊಂಡು ಬಹುಶಃ ಇಲ್ಲಿ ಕೂಡ ಮತ ಇಲ್ಲ. ಕಾಂಗ್ರೆಸ್ ಬಹು ಎಜೆಂಡದ ಬಹುತತ್ವದ ಮತದಾರ ಆಗಿದ್ದಾರೆ ಮತ್ತು ಪ್ರಬುದ್ಧ ಮತ ಆಗಿದೆ. ಏನು ನಾವು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೇವೆ, ಸರ್ಕಾರ ಬಂದ ಅತಿ ಶೀಘ್ರದಲ್ಲಿ ಈ ಗ್ಯಾರಂಟಿಗೆ ಜನರ ಕಾಲು ಬಿಡಕ್ಕೆ ಕಾರ್ಯಕರ್ತರ ಮುಖಾಂತರ ಮುಟ್ಟಿಸಲಾಗಿದೆ. ಇವಾಗಲೇ ತಮ್ಮ ಗೆದ್ದಂಥ ಶಾಸಕರಿಗೆ ಬೆಂಗಳೂರು ಬರಬೇಕಂತ ಕರೆಗಳು ಬರ್ತಾ ಇರುವಂಥದ್ದು ಹೌದಾ ಸರ್? ಇದು ಇಲ್ಲ, ನನಗೆ ಯಾವ್ದು ಕೂಡ ಕರೆಗಳು ಬರಲಿಲ್ಲ. ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಪ್ಲಾನ್ ಮಾಡಲಿಲ್ಲ. ನಾನು ಫಸ್ಟ್ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ನನ್ನ ನಮನ ಸಲ್ಲಿಸಿಕೊಂಡು ಅವ್ರನ್ನ ಕತೆಗೆ ನಾನು ಸಲ್ಲಿಸಿಕೊಂಡು ನಮ್ಮ ಎಲ್ಲ ಧಾರ್ಮಿಕ ಅದು ದರ್ಗೆಯಲ್ಲಿ, ಚರ್ಚಲ್ಲಿ, ದೇವಸ್ಥಾನದಲ್ಲಿ ಇಲ್ಲಿ ಎಲ್ಲ ಧಾರ್ಮಿಕ ಮುಖಂಡರಿಗೆ ನನ್ನ ಧನ್ಯವಾದನು. ನನ್ನ ಊರ ಎಲ್ಲ ಹಿರಿಯರಿಗೆ ಅವರ ಆಶೀರ್ವಾದ ಬೇಡಿಕೊಂಡು ನಮ್ಮ ಕಾರ್ಯಕರ್ತರು ಮತ್ತು ಮತದಾರರಿಗೆ ನನ್ನ ಸಲ್ಲಿಸಿಕೊಂಡು ನಂತರ ನಾನು ನನ್ನ ಊರನ್ನು ಯಾವಾಗ ಸ್ಪಷ್ಟವಾದ ಬಹುಮತ ಸಿಗ್ತದೆ ಅವಾಗ ಯಾವ ಆಪರೇಷನ್ ಕೂಡ ಆಗೋದಿಲ್ಲ. ಅದು 2013 to 2018 ಕೂಡ ಆಗಲಿಲ್ಲ. 99 2005 ತನಕ ಕೂಡ 4 ತನಕ ಕೂಡ ಆಗಲಿಲ್ಲ. ಯಾವಾಗ ಜನಸಾಮಾನ್ಯರು ಸ್ಪಷ್ಟವಾದ ಬಹುಮತ ಕೊಡೋದಿಲ್ಲ ಆವಾಗ ಈ ಆಪರೇಷನ್ ಅದಕ್ಕೆಂದು ಇರುವಂಥದ್ದು. ಈ ಸಲ ಜನರಿಗೆ ಬಳಸ್ಬೇಕು. ಯಾಕಂತ ಹೇಳಿದರೆ ಕಳೆದ ಸಲ ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ಅಡ್ರೆಸ್ ಇಲ್ಲದ ಜನ ಇವತ್ತು ಮಾಡಿದ್ದಾರೆ. ಮತ್ತೆ BJP ಜೊತೆ 70 ಬಂದವರ ಜೊತೆ BJP ಜೊತೆ ಹೋಗ್ಲಿಕ್ಕೆ 50 ಜನ ಯಾರು ಕೂಡ ತಯಾರು ಇರುವುದಿಲ್ಲ. 10-20 ಆದರೆ ಬೇರೆ ಪ್ರಶ್ನೆ. ಆದ ಕಾರಣ ಇವರು ಬಂದದ್ದೇ 70-80 ಸೀಟ್, ಇನ್ನು 50 ಸೀಟ್ವರೆಗೆ 40-42 ಸೀಟು ಬೇಕು. ಅದಕ್ಕೆ ಯಾರು ಕೂಡ ಇವ್ರ ಜೊತೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಆಪರೇಷನ್ ಕಮಲ ಅದು ಕಂಪ್ಲೀಟ್ ಫೇಲ್. ಸರ್, ಈಗ ಕರಾವಳಿಯಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ ಅಂತ ಕರಾವಳಿಯಲ್ಲಿ ಬಹುಶಃ ಸತ್ಯ ಅಂದರೆ ನಮಗೆ ನೋವಿದೆ. ಕರಾವಳಿಯಲ್ಲಿ ಮತ್ತೆ ನಮಗೆ ಇವತ್ತು ಹಿನ್ನಡೆ ಆಗಿದೆ ಅಂತೇಳಿ ನನಗೆ ಕೂಡ ಆಶ್ಚರ್ಯ ಆಗ್ತದೆ, ಯಾಕೆ ಈ ರೀತಿ ಆದಂತೇಳಿ. ಬಹುಶಃ ಇದರ ಬಗ್ಗೆ ನಾವು ಸ್ಥಳೀಯ ಮುಖಂಡ ಜೊತೆ ನಾವು ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಆತ್ಮಲೋಕನ ನಾವು ಆಡಿಕೊಳ್ಬೇಕಾಗ್ತದೆ. ಸತತವಾಗಿ 2ನೇ ಸಲ ಕೂಡ ಯಾಕೆ ನಮ್ಗೆ ಈ ರೀತಿ ಆಗಿದೆ ಅಂತೇಳಿ ಏನು ಇವತ್ತು ಲೋಪದೋಷ ಸಮಸ್ಯೆ ಇದೆ, ಮುಂದೆ ಅದೆಲ್ಲ ಕೂಡ ಸರಿಪಡಿಸಲಾಗುವುದು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.